ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ದೇಸಿ ಸ್ಮೂದಿ ಅಂತ ಹೇಳ್ಬೋದು ಇದನ್ನು. ಇದರಲ್ಲಿರುವ ಕಂಟೆಂಟ್ ರಾಗಿ, ಕಡಲೆ, ಬಾದಾಮ್ ಹಾಗೆಯೇ ಬಿಳಿ ಎಳ್ಳು ಇದಿಷ್ಟನ್ನು ಗ್ರೈಂಡ್ ಮಾಡಿ ಇದರ ಹಾಲನ್ನು ನಾನು ಸೋಸಿ ತೆಗೆಯುವುದು. ಸ್ವಲ್ಪ ನೀರು ಸೇರಿಸ್ಬೋದು, 2 ಸರ್ತಿ ನೀರು ಸೇರಿಸಿ ಸೋಸಿ ತೆಗಿಬೋದು. ಮತ್ತು ಅದಕ್ಕೆ ನಾನು ನಿನ್ನೆ ರಾತ್ರಿ ನೆನೆಸಿಟ್ಟಂತಹ ಚಿಯಾ ಸೀಡ್ ಹಾಕಿದ್ದೇನೆ. ಹಾಗೆ ನನ್ನಲ್ಲಿ ಅವೈಲೇಬಲ್ ಇರುವಂತಹ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿದ್ದೇನೆ, ಒಣ ದ್ರಾಕ್ಷಿ ಮತ್ತು ಖರ್ಜೂರ. ಮತ್ತು ಸಿಹಿಗೆ ಸ್ವಲ್ಪ ಬೆಲ್ಲವನ್ನು ಸಹ ಹಾಕಿಕೊಂಡಿದ್ದೇನೆ. ಹಾಗೆ ಈಗ ಉಳಿದಂತಹ ಫ್ರೂಟ್ ಅಂತ ಹೇಳಿದರೆ ದಾಳಿಂಬೆ ಮಾತ್ರ. ಸೊ ದಾಳಿಂಬೆ ಹಾಕಿ ಆಗದ ಮಿಕ್ಸನ್ನೆಲ್ಲ ಇದಕ್ಕೆ ಸೇರಿಸಿ ಸವಿತಾ ಇದ್ದೇನೆ. ಇದು ನನ್ನ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್. ಇದು ಬಂಟಿಯ ಬ್ರೇಕ್ಫಾಸ್ಟ್. ಹಾಗೆ ಈಗಾಗಲೇ ನೋಡಿದ್ದೀರಿ, ಅದು ನನ್ನ ಹಸ್ಬೆಂಡ್ನ ಬ್ರೇಕ್ಫಾಸ್ಟ್, ದೋಸೆ. ಖುಷಿಯಾನಾ? ಖುಷಿಯಾನ? ವಾರಿಜ ನೋಡಿ, ಈಗ ನನ್ನ ಹಿಂದೆ ಬರ್ತಾಳ ಅಂತ ಅವಳು ತೋಟಕ್ಕೆ. ಭಾರಿ ಡೀಸೆಂಟಾಗಿ ಮೇಯ್ತಾ ಇದ್ದಾಳೆ. ಯಾಕೆ ಬರ್ಪಾನ ಶಾರದಾಗ ಏ ಬಾರ್ಜಮ್ಮ, ಇದೊಂದು ಕೊಕ್ಕರಿ ಇವಳ ಹಿಂದೆ ಉಂಟಾಯ್ತಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈಗ ಉಂಟಲ್ಲ, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಆಯಿತು. 12 ಗಂಟೆ ಕಳೆಯಿತು. ನಾನು ನನ್ನ ಭಾವನ ಮನೆಯಲ್ಲಿ ಇವತ್ತು ಶಾರದೆ ಉಂಟು, ಹಾಗೆ ಅಲ್ಲಿಗೆ ಹೊರಟಿದ್ದೇನೆ. ನಮ್ಮ ತೋಟದ ಆಚೆ ಸೈಡ್ ಆಗ್ತದೆ. ನಮ್ಮಲ್ಲಿ ಒಂದು ತೋಡು ಸಿಗ್ತದಲ್ಲ, ಅದೇ ಥರ ಅಲ್ಲಿ ಸಹ ಒಂದು ತೋಡು ಉಂಟು, ಅದು ದಾಟಿದರೆ ಆಯಿತು ತೋಟ ಕಳೆದು. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗೆ ಅಲ್ಲಿ ಏನೆಲ್ಲ ನಡೀತದೆ ನೋಡುವ, ಸಾಧ್ಯ ಆದರೆಲ್ಲ ವೀಡಿಯೋ ಎಲ್ಲ ಮಾಡುವ. ಸೊ ಬನ್ನಿ ನೀವು ಸಹ ಹೋಗುವ. ಇವತ್ತು ಡಯಟ್ ಫುಡ್ಡು ಅದು ಇದು ಎಂತ ಸಹ ಇಲ್ಲ ಆಯಿತಾ. ಮತ್ತು ಸಂಜೆ ನಂತರ ಏನಾದರೂ ಸ್ಪೆಷಲ್ ಆಗ್ತದೋ ನೋಡುವ ನಾವು, ಬನ್ನಿ. nanti video aku kata. Ada guru.
ಫ್ರೆಂಡ್ಸ್, ಅಲ್ಲಿಂದ ನಾನು ಬಂದಾಯಿತು, ಫಂಕ್ಷನಿಗೆಲ್ಲ ಹೋಗಿ ಫಂಕ್ಷನ್ ಎಲ್ಲ ಮುಗಿಸಿ ಬಂದಾಯಿತು. ಈಗ ಜೋರು ತೂಕಡಿಸ್ತಾ ಉಂಟು ಫಂಕ್ಷನಿಗೆ ಊಟ ಮಾಡಿ. ಡಯಟ್ ಎಲ್ಲ ಹೋಯಿತು ಗಾಳಿಯಲ್ಲಿ. ಒಂದು ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಹೇಗೆ ನಮ್ಮ ಕೆಲಸ ಉಂಟಲ್ಲ ಮಾಮೂಲಿದು ಸ್ಟಾರ್ಟ್ ಮಾಡೋದು. ಇವತ್ತು ಕಿಟ್ಟಿನ ಕತೆ ಎಲ್ಲ ತುಂಬ ಇತ್ತಾಯ್ತಾ, ನನಗೆ ಹೇಳಲಿಕ್ಕೆ ಸಹ ಆಗಲಿಲ್ಲ, ತೋರಿಸ್ಲಿಕ್ಕೆ ಸಹ ಪುರ್ಸೊತ್ತಾಗಲಿಲ್ಲ. ಒಂದು ಮಮತಾಮಯಿ ತಾಯಿಯ ಅವಸ್ಥೆ ಬೆಳಿಗ್ಗೆ ನೋಡಬೇಕಿತ್ತು. ನಾನು ಸಾಧ್ಯ ಆದರೆ ನಾಳೆ ತೋರಿಸ್ತೇನೆ ಆಯಿತಾ ನಿಮಗೆ. ಇವತ್ತು ಅವಳನ್ನು ಮತ್ತು ಮರಿಗಳನ್ನು ಹೊರಗೆ ಹಾಕಿದ್ದು ಪುನಃ. ಇಲ್ಲಿ ಬಾಗಿಲು ಹಾಕಿಟ್ಟದ್ದು. ಇವಳು ಒಳಗೆ ಇಲ್ಲಿ ಈ ಕಿಟಕಿಯಿಂದ ಒಳಗೆ ಹಾರುದು, ಈ ಬಾಗಿಲಿನ ಮುಂದೆ ಕೂತ್ಕೊಂಡು ಕೂಗುದು, ಅವರನ್ನು ಕರೆಯುವುದಂತೆ. ಅದಕ್ಕೆ ಅಂತ ಬಾಗಿಲು ದೂಡಿ ಬರ್ಲಿಕ್ಕಾಗ್ತದ? ಹಾಗೆಲ್ಲ ಇವಳ ಅವಸ್ಥೆ. ಈಗ ಪುನಃ ಬಂದಿದ್ದಾಳೆ ನೋಡಿ ಇಲ್ಲಿ. ಇವ ಒಂದು ನೋಡಿ ಮಂಗಣ್ಣ. ಸುಸು ಅರ್ಪಣ ಪಯ ಸುಸು. ಹಾಂ, ಜೋ 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 ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಈಗ ಗಂಟೆ 10:30 ಆಯಿತು. ಹೆಚ್ಚಿನ ಟಾಪಿಕ್ ಎಂತ ಸಹ ನನಗೆ ಇವತ್ತು ಆ್ಯಡ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ನಾನು ಫಂಕ್ಷನಿಗೆ ಹೋಗಿ ಬಂದು ಮತ್ತೆ ಸ್ವಲ್ಪ ಉದಾಸೀನ ಎಲ್ಲ ಆಯಿತು, ಬಡ್ ಆಗೋದು ಹೇಳ್ತಾರಲ್ಲ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಏನಿಲ್ಲ ಇವತ್ತಿನ ವಿಡಿಯೋ. ಆದರೆ ಸಹ ಸಾಧ್ಯವಾದಷ್ಟು ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಸೊ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿದರೆ ನಿಮಗೆ ಫಸ್ಟಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ನೋಟಿಫಿಕೇಷನ್ ಬರ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಬಿ ಹ್ಯಾಪಿ ಆ್ಯಂಡ್ ಬಿ ಹೆಲ್ದಿ.